ಮನವಿಯನ್ನು ನೀಡುವ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಗೆಲ್ಲರಿಗೂ ಗೊತ್ತಿದೆ, ಒಂದು ವಾರದ ಹಿಂದೆ ಮಂಗಳೂರಿನ ನಗರದ ಜರೋಸಾ ಶಾಲೆಯ ಸಿಸ್ಟರ್ ಪ್ರಭಾ ಶಿಕ್ಷಕಿ, ಇವತ್ತು ಶಿಕ್ಷಕಿಯ ಕೆಲಸ ಏನು? ಶಿಕ್ಷಕಿಯ ಕೆಲಸ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಈ ದೇಶದ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು. ಆದರೆ ಈ ಜರೋಸಾ ಶಾಲೆಯಲ್ಲಿ ಮೊನ್ನೆ ಏನು ಆ ಶಾಲೆಯ ವಿದ್ಯಾರ್ಥಿಗಳು, ಶಾಲೆಯ ಪೋಷಕರು ಶಾಲೆಯಿಂದ ಹೊರಗೆ ಬಂದು, ಅದು ವಿಶ್ವ ಹಿಂದೂ ಪರಿಷತ್ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು ಅಥವಾ ಮಾಧ್ಯಮದ ಮುಂದೆ ಬಂದು ತಮ್ಮ ದೂರನ್ನು ನೀಡಿದ್ದಾರೆ. ಇಂಥ ಘಟನೆಗಳು ಇವತ್ತು ನಿನ್ನೆ ನಡೆಯುವುದಲ್ಲ. ಸುಮಾರು 10-15 ವರ್ಷಗಳ ಹಿಂದಿನಿಂದಲೂ ಕೆಲವೊಂದು ಶಾಲೆಯಲ್ಲಿ ಇಂಥ ಘಟನೆಗಳು ನಡೆದಿದ್ದೆಂಬುದು ನಮಗೆ ಮಾಹಿತಿ ಬಂದಿತ್ತು. ಆದರೆ ಶಾಲೆಯ ಮಕ್ಕಳು ನಮ್ಮನ್ನ ಶಾಲೆಯಲ್ಲಿ ಏನು ಕ್ರಮ ಜರುಗಿಸಿಕೊಳ್ಳಬಹುದು ಅಥವಾ ಮನೆಯವರು ಧೈರ್ಯ ಮಾಡದೆ ಇದನ್ನ ಮೊನ್ನೆ ಮಾತ್ರ ನಡೆದ ಘಟನೆ ಎಲ್ಲ ಇದು ಸುಮಾರು 10-12 ವರ್ಷಗಳಿಂದ ನಿರಂತರವಾಗಿ ನಮಗೆ ಮಾಹಿತಿಗಳು ಬರ್ತಾ ಇದೆ. ಬೇರೆಯವರು ತಮ್ಮ ಹೆಸರುಗಳನ್ನು ಹೇಳದೆ ದೂರುಗಳನ್ನು ನಮ್ಮ ಕಾರ್ಯಾಲಯಕ್ಕೆ ಬಂದು ನೀಡ್ತಾ ಇದ್ರು. ಆದರೆ ಇವತ್ತು ಹಿಂದೂ ಸಮಾಜ ಎಚ್ಚರವಾಗಿದೆ. ತಾನು ನಂಬಿಕೊಂಡು ಬಂದಿರುವಂತ ಆರಾಧ್ಯ ದೈವ, ಮೊನ್ನೆ ನಮಗೆಲ್ಲರಿಗೂ ಗೊತ್ತಿದೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಿತ್ತು. ಆದ್ದರಿಂದ ಎಲ್ಲ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ, ರಾಮ ನಮ್ಮ ಆದರ್ಶ, ರಾಮ ನಮ್ಮ ಅಸ್ಮಿತೆ, ರಾಮ ನಮ್ಮ ದೇವರು. ಹಾಗಾಗಿ ಆ ಮಕ್ಕಳು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಕೇವಲ ಮಾಡುವುದಲ್ಲ, ಮನೆಗೆ ಬಂದು ತಮ್ಮ ಪೋಷಕರಲ್ಲಿ ನಮ್ಮ ಧರ್ಮದ ಬಗ್ಗೆ ಹವ ಹೇಳ್ತಾರೆ. ರವೀಂದ್ರನಾಥ್ ಠಾಗೂರ್ನ ಪಾಠವನ್ನು ನಾವು ಮಾಡ್ತಾ ಇದ್ದೇವೆ. ರವೀಂದ್ರನಾಥ್ ಠಾಗೂರ್ನ ಪಾಠದಲ್ಲಿ ರಾಮನಿಗೆ ಬೈಲಿಕ್ಕೆ ಹೇಳಿದಾರ? ಹಿಂದೂಗಳ ಮೂಲವನ್ನು ಕೇಳಿದಾರ? ಈ ದೇಶದ ಪ್ರಧಾನಮಂತ್ರಿಗಳು ಅತ್ಯಾಚಾರಿಗಳು, ಅವರು ಗುಜರಾತ್ನಲ್ಲಿ ನರಮೇಧ ಮಾಡಿದ್ದಾರೆ. ಈ ದೇಶದ ಈ ಮಣ್ಣಿನ ಈ ನೆಲದ ಕಾನೂನು ನ್ಯಾಯಾಲಯ ಅವರ ನಿರಪರಾಧಿ ಅಂತ ಹೇಳಿದೆ. ಈ ಸಿಸ್ಟರ್ ಶಾಲೆಯಲ್ಲಿ ಕೂತು ಮಕ್ಕಳ ತಲೆಗೆ ಒಕ್ಕಿಸ್ತಾ ಇದ್ದಾರೆ. ಏನು ಒಕ್ಕಿಸ್ತಾ ಇದ್ದಾರೆ? ಹಿಂದೂ ವಿರೋಧಿ ವಿಚಾರಗಳನ್ನ. ಇದೆಲ್ಲ ಪುಸ್ತಕ ಪಠ್ಯದಲ್ಲಿದೆಯಾ? ನಮ್ಮ ಪ್ರಶ್ನೆ ಇಷ್ಟೇ. ನಾವು ಇಷ್ಟೇ ಹೇಳಿದು, ಆ ಸಿಸ್ಟರ್ ಪ್ರಭಾ ನಮ್ಮ ಆರಾಧ್ಯ ದೇವ, ರಾಮನಿಗೆ ಅಪಮಾನ ಮಾಡಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಬೇಕು, ಮತಾಂತರದ ಕೇಸನ್ನು ದಾಖಲಿಸಬೇಕು, ಅವರನ್ನ ಬಂಧಿಸಿ. ಬಂಧಿಸಿ ಮತಾಂತರಿ ಸಿಸ್ಟರ್ ಪ್ರಭಾಗೆ ಬಂಧಿಸಿ ರಾಮ ವಿರೋಧಿ ಸರ್ಕಾರಕ್ಕೆ, ರಾಮ ವಿರೋಧಿ ಸರ್ಕಾರಕ್ಕೆ. ಹೇಳ್ತಾ ಇದ್ದೇವೆ, ನಮ್ಮೆಲ್ಲರ ಮೇಲೆ ಕೇಸ್ ಮಾಡಿ ಬಂಧಿಸಿ.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ